ಸರ್ವೇಭ್ಯೋ ನಮಸ್ತೆ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ. ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಾಮ ಶಿವಾದಾತ್ರೆ ಸ್ವಾಹಾ ಸ್ವದ ನಮೋಸ್ತುತೆ. ಮಧುಕೈಟವೈಧ್ರಾವಿ ವಿಧಾತ್ರ ವರದೇ ನಮಃ. ರೂಪಂ ದೇಹಿ ಜಯಂ ದೇಹಿ ಯಶೋದೇಹಿ ದ್ವಿಷೋಜಹಿ. ಪ್ರಥಮಂ ಶೈಲಪುತ್ರೀ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಡೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೆ ಚ ಷಷ್ಠಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಲರಾತ್ರಿ ಚ ಮಹಾಗೌರೀತಿ ಚಾಷ್ಟಕಂ ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತಿತಾ. ನಮ್ಮ ಟಿ ವಿಯನ್ನು ವೀಕ್ಷಣೆಯನ್ನು ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಸಹಿತವಾಗಿ ನವರಾತ್ರಿಯ 3ನೇ ದಿನದ ದಿನಾಂಕ 24/9/2025 ನವರಾತ್ರಿಯ 3ನೇ ದಿವಸದ ಈ ಒಂದು ಕಾರ್ಯಕ್ರಮಕ್ಕೆ ಶುಭಾಶಯಗಳು. ಇವತ್ತು ತಾಯಿಯನ್ನು ಚಂದ್ರಘಂಟ ಪ್ರಥಮಂ ಶೈಲಪುತ್ರೀ ಚ ದ್ವಿತೀಯಂ ಬ್ರಹ್ಮಚಾರಿಣಿ, ನಿನ್ನೆ ತೃತೀಯಂ ಚಂದ್ರಘಂಟೇತಿ. ಇವತ್ತಿನ ದಿವಸ ಚಂದ್ರಘಂಟ ಆಗ್ತಕ್ಕಂಥ ರೂಪದಲ್ಲಿ ಅರ್ಧಚಂದ್ರಾಕೃತಿ ಪ್ರಮುಖವಾಗಿರುವಂಥದ್ದು. ನೋಡಿ, ತಾಯಿಯ ದಿನದಿಂದ ದಿನಕ್ಕೂ ಒಂದೊಂದು ರೀತಿಯಾದಂಥ ಆಕಾರಗಳಲ್ಲಿ ಆಕೃತಿಯಲ್ಲಿ ಸ್ವರೂಪದಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಅರ್ಧಚಂದ್ರ ಆಕೃತಿ ಹೇಳುವಂಥದ್ದು ಹಣೆಯಲ್ಲಿ ಧರಿಸಿದಾರಂತೆ ಅಮ್ಮ ಜಗನ್ಮಾತೆ ಕೇಳ್ತಕ್ಕಂಥವಳು. ಧೈರ್ಯ ಸೌಂದರ್ಯದ ಸಂಕೇತ ಹೇಳುವಂಥದ್ದು, ಧೈರ್ಯಕ್ಕೆ ಮತ್ತು ಸೌಂದರ್ಯಕ್ಕೆ ಸಂಕೇತವಾಗಿ ಅರ್ಧಚಂದ್ರಾಕೃತಿಯನ್ನು ಹಣೆಯಲ್ಲಿ ಧರಿಸಿರ್ತಕ್ಕಂಥದ್ದೇ ಚಂದ್ರಘಂಟ. ತಾಯಿಯನ್ನು ಈ 9 ದಿವಸಗಳು ಸಹಿತವಾಗಿ ದಿನಕ್ಕೊಂದು ರೀತಿಯ ಆಕಾರಗಳಲ್ಲಿ ಆ ಒಂದು ರಕ್ಕಸರನ್ನು ಒಬ್ಬೊಬ್ಬರನ್ನೇ ನಾಶವನ್ನು ಮಾಡಿ ಕೊನೆಯದಾದಂಥ ಮಹಾನವಮಿಯ ದಿವಸ ಆ ಒಂದು ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂಥ ಮಹಿಷಾಸುರನನ್ನು ವಧಿಸಿದಳು ಹೇಳುವಂಥದ್ದು ದೇವಿ ಪುರಾಣದಲ್ಲಿರುವಂಥದ್ದು. ಇವತ್ತು ಚಂದ್ರಘಂಟ ಆಳ್ತಕ್ಕಂಥ ಆಕಾರದಲ್ಲಿ ತಾಯಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಪ್ರಮುಖವಾಗಿ. ನೋಡಿ, ನವರಾತ್ರಿಗಳಲ್ಲಿ ರಾಮಾಯಣಕ್ಕೂ ಸಹಿತವಾಗಿ ಆ ಒಂದು ನವರಾತ್ರಿ 9 ದಿನಗಳು ಆ ರಾಮಾಯಣಕ್ಕೂ ಒಂದು ಸಂಬಂಧ ಇರುವಂಥದ್ದಿದೆ. ಯಾಕೆ ಕೇಳಿದ್ರೆ ನೋಡಿ, ಆ ಒಂದು ರಾವಣ ಅತ್ಯಂತ ಶಿವಭಕ್ತನಾಗಿಯೇ ಬ್ರಾಹ್ಮಣನಾಗಿದ್ದರೂ ಸಹಿತವಾಗಿ ಅವನ ದುರ್ಬುದ್ಧಿಯಿಂದಾಗಿ ಅವನ ಅಂತ್ಯವನ್ನೇ ತಂದುಕೊಂಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ರಾಮನಿಂದನೇ ವಧಿಸಲ್ಪಡಬೇಕು ಅನ್ನುವಂಥದ್ದು ಅದು ವಿಧಿಲಿಖಿತವಾದಂತಹ ಕಾರಣದಿಂದಾಗಿಯೇ ರಾಮನಿಂದಲೇ ರಾವಣನ ವಧೆಯಾಗಬೇಕು ಅಂತ ಹೇಳಿದ್ರೆ ನಾರದರು ಏನು ಮಾಡ್ತಾರೆ, ರಾಮನಿಗೆ ಈ ನವರಾತ್ರಿಯ ವ್ರತವನ್ನು ಮಾಡಲಿಕ್ಕೆ ಹೇಳ್ತಾರಂತೆ. 9 ದಿವಸಗಳ ವ್ರತವನ್ನು ಪೂರ್ಣ ಮಾಡಿ ರಾಮ ಆ ಒಂದು ಲಂಕೆಗೆ ಆಕ್ರಮಣವನ್ನು ಮಾಡಿ ಯುದ್ಧದಲ್ಲಿ ಎಲ್ಲ ರೀತಿಯಾದಂಥ ಯಾರು ಭೀಷಣ ಒಬ್ಬರನ್ನು ಬಿಟ್ಟು ಬಾಕಿ ಇರತಕ್ಕಂಥ ಎಲ್ಲವರನ್ನು ಸಹಿತವಾಗಿ ರಾಮ ಲಕ್ಷ್ಮಣರು ಆ ವಾನರ ಸೇನೆ ಹೇಳ್ತಕ್ಕಂಥದ್ದು ನಾಶ ಮಾಡಿ ಕೊನೆಯಲ್ಲಿ ರಾವಣನನ್ನು ಕೊಂದು ಲಂಕೆಯ ಪಟ್ಟವನ್ನು ವಿಭೀಷಣಿಗೆ ಕೊಟ್ಟಿರತಕ್ಕಂಥ ಸಂದರ್ಭ ಹೇಳುವಂಥದ್ದುಂಟು. ಈ ರಾಮಾಯಣಕ್ಕೂ ಸಹಿತವಾಗಿ ನವರಾತ್ರಿಗೂ ಅವಿನಾಭಾದವಾದಂಥ ಸಂಬಂಧ ಹೇಳ್ತಕ್ಕಂಥ ಇದೆ. ಮಹಾಭಾರತಕ್ಕೂ ಅದೇ ರೀತಿಯಾಗಿರುವಂಥದ್ದು. ಅದಕ್ಕೋಸ್ಕರವಾಗಿ ನೋಡಿ, ದಶ ಅಂತಂದರೆ ದಶಗಂಟ ಯಾರು, ರಾವಣ, ಅವನನ್ನು ವಧಿಸಿರುವಂಥ ಕಾರಣದಾಗೆ ದಸರಾ ಹೇಳುವಂಥ ಬಂದಿರುವಂಥದ್ದು. ದಶಹರ ಅಂತಂದರೆ ದಶಕಂಠನಾದಂಥ ರಾವಣನ್ನು ವಧಿಸಿದಂಥ ಸಂದರ್ಭಕ್ಕಾಗಿ ದಸರಾ ಆಳುವಂಥದ್ದು ಸಿದ್ಧವಾಗಿ ವಾಡಿಕೆಯಲ್ಲಿರುವಂಥದ್ದು. ಇವತ್ತಿನ ದಿವಸ ಆ ಒಂದು ಚಂದ್ರಘಂಟ ಆಳ್ತಕ್ಕಂಥ ಆಕೃತಿಯನ್ನು ಮನೆಯಲ್ಲಿ ಎಲ್ಲರೂ ಪೂಜೆಯನ್ನು ಮಾಡಿ ಮುತ್ತೈದೆಯರಿಗೆ ಅದೇ ರೀತಿಯ ಕುಮಾರಿಗಳಿಗೆ ವಾಯನ ದಾನಗಳನ್ನು ಕೊಟ್ಟು ತೃಪ್ತಿಪಡಿಸಿ ಅವರನ್ನು ಪೂಜಿಸಿ ಅವರಿಗೆ ಭೋಜನವನ್ನು ನೀಡುವಂಥದ್ದು. ಇದರಿಂದಾಗಿ ತಾಯಿ ಜಗನ್ಮಾತೆ ಕೇಳುವಂಥವಳು ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾದಂಥ ಆ ಒಂದು ಅಷ್ಟೈಶ್ವರ್ಯಗಳನ್ನು ಸಹಿತವಾಗಿ ಅದೇ ರೀತಿಯಾಗಿ ನಮ್ಮಲ್ಲಿರತಕ್ಕಂಥ ತಮೋ ಗುಣಗಳನ್ನು ನಿವಾರಣೆ ಮಾಡಿ ರಜೋಗುಣವನ್ನು ವೃದ್ಧಿ ಮಾಡಿ ಸಾತ್ವಿಕತೆಯನ್ನು ಮೈಗೂಡಿಸಲಿಕ್ಕೆ ನವರಾತ್ರಿಯ ಆರಾಧನೆಯಿಂದ ಸಾಧ್ಯ ಇದೆ ಹೇಳುವಂಥದ್ದು ಉಂಟು. ಅದಕ್ಕೋಸ್ಕರವಾಗಿ ಎಲ್ಲರಿಗೂ ವೀಕ್ಷಕರೆಲ್ಲರೂ ಸಹಿತವಾಗಿ ಇವತ್ತು ದಿವಸ ಆ ತಾಯಿಯ ಚಂದ್ರಘಂಟ ಆಳ್ತಕ್ಕಂಥ ಆಕೃತಿಯನ್ನು ಆರಾಧನೆಯನ್ನು ಮಾಡಿ ಬೇಕಾಗಿರ್ತಕ್ಕಂಥ ಎಲ್ಲ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಇದು ಮಾನಸಿಕವಾದಂಥ ನೆಮ್ಮದಿ, ಶಾರೀರಿಕ ಸೌಖ್ಯತೆ, ನಾವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಅಭಿವೃದ್ಧಿ, ಮಕ್ಕಳಿಗೆ ವಿದ್ಯಾಕ್ಷೇತ್ರದಲ್ಲಿ ಪ್ರಗತಿ, ನಮ್ಮೆಲ್ಲರಿಗೂ ಸಹಿತವಾಗಿ ಶಾಂತಿ ನೆಮ್ಮದಿ ಹೇಳ್ತಕ್ಕಂಥದ್ದು ಜಗತ್ತಿಗೆ ಆ ತಾಯಿ ನಮಗೆ ನೀಡಲಿ ಅಂತ ಹೇಳ್ತಾ ಪುನಃ ನಾಳೆ ದಿವಸ ಪುನಃ ಭೇಟಿಯಾಗ ಅಂತ ಹೇಳ್ತಾ ಸಮಸ್ತ ಲೋಕ ಸುಖಿನೋ ಭವಂತು. ಶುಭಂ ಭೂಯಾತ್.